ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ರಾಜ್ಯ ಸರ್ಕಾರ ಅತಿಥಿ ಶಿಕ್ಷಕರ ನೇಮಕ ಮಾಡಿದ್ದರೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಈ ತನಕ ಅತಿಥಿ ಶಿಕ್ಷಕರಿಗೆ ಗೌರವಧನವೇ ಸಿಕ್ಕಿಲ್ಲ. ಕಳೆದ 6 ತಿಂಗಳಿನಿಂದ ಗೌರವಧನ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಅತಿಥಿ ಶಿಕ್ಷಕರು ತಾಳ್ಮೆ ಕಳೆದುಕೊಂಡಿದ್ದು ಬೀದಿಗಿಳಿದು ಪ್ರತಿಭಟನೆಯ ಹಾದಿ ಹಿಡಿಯಲು ಮುಂದಾಗಿದ್ದಾರೆ. ಗೌರವಧನ ನೀಡಿಕೆಯಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಕಾರಣ ಸಮಸ್ಯೆಗೊಳಗಾಗಿರುವ ಅತಿಥಿ ಶಿಕ್ಷಕರು ಇದೀಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪುತ್ತೂರು ತಾಲೂಕು ಅತಿಥಿ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಸೋಮವಾರ ಪುತ್ತೂರಿನಲ್ಲಿ ನಡೆದ ಅತಿಥಿ ಶಿಕ್ಷಕರ ಸಭೆಯಲ್ಲಿ ಗೌರವಧನ ವಿಳಂಬವನ್ನು ವಿರೋಧಿಸಿ ಮತ್ತು ಕೂಡಲೇ ಗೌರವಧನ ಪಾವತಿಸುವಂತೆ ಆಗ್ರಹಿಸಿ ಜನವರಿ 18ರಂದು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜುಲೈ 1ಕ್ಕೆ ನಾವು ಜಾಯ್ನ್ ಆಗಿದ್ದೇವೆ. ಈವರೆಗೆ ನಮಗೆ ಸಂಬಳ ಆಗಲಿಲ್ಲ. ಸಾಧಾರಣ 6 ತಿಂಗಳು ಕಳೆದು ಈಗ 7ನೇ ತಿಂಗಳಲ್ಲಿ ನಾವಿದ್ದೇವೆ. ನಾವು ಇದರ ನಡುವಿನಲ್ಲಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಶಾಸಕರಲ್ಲಿ ಮನವಿ ಸಲ್ಲಿಸುವಾಗ ಶಾಸಕರು ಇರಲಿಲ್ಲ, ಅವರ ಕಚೇರಿಯಲ್ಲಿ ಕೊಟ್ಟಿದ್ದೇವೆ. BOS ಮೇಡಮ್ ಹತ್ರ ಹೋಗಿ ಕೊಟ್ಟಾಗ ಅವರು ನಮಗೆ ಇದು ಏನು 30ರ ಒಳಗೆ ಬರ್ತದೆ ಅಂತ ಹೇಳಿದ್ದಾರೆ. ಸ್ವಲ್ಪ ತಾಲೂಕಿನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ. ಆದ ಕಾರಣ ಒಂದು ಕೆಲವೇ ದಿನಗಳಲ್ಲಿ 30ರ ಒಳಗೆ ನಿಮಗೆ ಬರ್ತದೆ ಅಂತ ಹೇಳಿದ್ದಾರೆ. ಆದರೆ ಈವರೆಗೆ ನಮಗೆ ಸ್ಯಾಲ್ರಿ ಬಂದಿಲ್ಲ. ಆದ ಕಾರಣ ನಾವು ಒಂದು ಪ್ರತಿಭಟನೆಯನ್ನು ಮಾಡುವ ಅಂತೇಳಿ ಇವತ್ತು ಮೀಟಿಂಗನ್ನು ಕರೆದಿದ್ದೇವೆ. ನಮಗೆ ಜುಲೈ ತಿಂಗಳಿಂದ ಅತಿಥಿ ಶಿಕ್ಷಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ನಮಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ. ಯಾಕಂದರೆ ಈಗ ನಮ್ಮ ಪುತ್ತೂರು ತಾಲೂಕಲ್ಲಿ 87 ಮಂದಿ ಅತಿಥಿ ಶಿಕ್ಷಕರಿದ್ದಾರೆ. ಆದರೆ ಎಲ್ಲರೂ ಕೂಡ ತುಂಬ ಕಷ್ಟದಲ್ಲಿಯೇ ಶಾಲೆಗೆ ಬರುವವರು. ಬಸ್ಸಿನಲ್ಲಿ ಅಥವಾ ಬೇರೆ ಆಟೋಗಳನ್ನು ಹಿಡಿದುಕೊಂಡೇ ಶಾಲೆಗೆ ಬರಬೇಕು. ಇವರು 6 ತಿಂಗಳಾದರೂ ಕೂಡ ಇನ್ನೂ ನಮಗೆ ಸ್ಯಾಲ್ರಿಯನ್ನು ಮಾಡಿಲ್ಲ. ಎಲ್ಲ ಅತಿಥಿ ಶಿಕ್ಷಕರ ಗೋಳು ಇದೆ, ಈಗ ಯಾರಿಗೂ ಕೂಡ ಸ್ಯಾಲ್ರಿ ಆಗಿಲ್ಲ.